ಸೀಡ್, ಚಿಯಾ ಸೀಡ್, ಪಂಪ್ಕಿನ್ ಸೀಡ್. ನೋಡಿ ಇದು ಪಂಪ್ಕಿನ್ ಸೀಡ್. ನಾನೊಂದು ಇಷ್ಟೇ ಹಾಕ್ಕೊಳ್ತೀನಿ. ವೆಯ್ಟ್ ಗೈನ್ ಮಾಡೋದಾದರೆ ನೀವು ಫುಲ್ ಹಾಕ್ಕೊಳ್ಳಿ. ಇದನ್ನು ಕೂಡ ತಿನ್ನಲಿಕ್ಕೆ ಉಂಟು. ಇದು ವಾಶ್ ಮಾಡಬೇಡಿ, ಚೀಂಟು ತಿನ್ನಿ. ಚೀಂಟುದಂದರೆ ಗೊತ್ತುಂಟಲ್ವ, ಬಿಸಲೆ ಚೀಂಟು ಲೆಕ್ಕ. ಬಿಸಲಂದರೆ ಗೊತ್ತುಂಟ ನಿಮಗೆ. ನೋಡಿ ಕುಡ್ದೆಲ್ಲ ಆಯ್ತಾ. ತರಕಾರಿ ತಿನ್ನೋದ ಮಕ್ಕಳೇ ಆಗಲಿ, ದೊಡ್ಡವರಾಗಲಿ, ಹೆಂಗಸರಾಗಲಿ, ಯಾರೇ ಆಗಲಿ, ತರಕಾರಿ ಎಲ್ಲ ತಿನ್ನೋದವರಿಗೆ ಇದನ್ನು ಮಾಡಿಕೊಡಿ. ಅದು ಸ್ವಲ್ಪ ನೋಡಿ. ಹಲೋ, ಗುಡ್ ಮಾರ್ನಿಂಗ್. ಇವತ್ತು ಥರ್ಸ್ಡೇ. ಹೇಗಿದ್ದೀರಿ? ಹೊಟ್ಟೆ ಹಸಿತಾ ಇದೆ. ತಿನ್ನಲಿಲ್ಲ, ಏನು ಸ್ನಾನ ಎಲ್ಲ ಆಯಿತು, ಏನು ತಿನ್ನಲಿಲ್ಲ. ಈಗ ಸ್ಮೂದಿ ಮಾಡಬೇಕು. ನಾನು ತೋರಿಸ್ತೀನಿ ಈಗ ಹೇಗೆ ಸ್ಮೂದಿ ಮಾಡೋದು ಅಂತ, ಏನೆಲ್ಲ ಹಾಕ್ತೀನಿ ಅಂತ ನೋಡಿ. ಇದರಲ್ಲಿ ನನ್ನ ವಾಷಿಂಗ್ ಮಿಷಿನ್ ಆನ್ ಇದೆ. ಇದರಲ್ಲಿ ಇದು ಫ್ಲ್ಯಾಕ್ಸ್ ಸೀಡ್, ಇದು ಪಂಪ್ಕಿನ್ ಸೀಡ್, ಇದು ಸ್ವಲ್ಪ ಇದು ಎಳ್ಳು, ವೈಟ್ ಎಳ್ಳು, ಮತ್ತು ಚಿಯಾ ಸೀಡ್, ಮತ್ತು ಇದು ರೋಸ್ಟೆಡ್ ಗ್ರಾಮ್, ಅಂದರೆ ಚೆನ್ನದು ರೋಸ್ಟೆಡ್ ಬರ್ತದಲ್ಲ ಅದು, ರೋಸ್ಟೆಡ್ ಚೆನ್ನ. ಮತ್ತು ಇದು ವಾಲ್ನಟ್, ನೋಡಿ ವಾಲ್ನಟ್. ಇದು ಕ್ಯಾಶ್ಯೂ ನಟ್, ಬಾದಾಮ, ಮತ್ತು ಇದು ಸನ್ಫ್ಲವರ್ ಸೀಡ್, ಸ್ವಲ್ಪ ಡ್ರೈ ಗ್ರೇಪ್ಸ್. ಇಷ್ಟೆಲ್ಲ ಹಾಕ್ಕೊಂಡಿದ್ದೀನಿ ನೋಡಿ ಸರಿಯಾಗಿ. ಫ್ಲ್ಯಾಕ್ಸ್ ಸೀಡ್, ಚಿಯಾ ಸೀಡ್, ಪಂಪ್ಕಿನ್ ಸೀಡ್. ನೋಡಿ ಇದು ಪಂಪ್ಕಿನ್ ಸೀಡ್, ಇದು ಸನ್ಫ್ಲವರ್ ಸೀಡ್. ಇದು ಸ್ವಲ್ಪ ನನಗೆ ಇದನ್ನು ಗ್ರೇಪ್ಸ್ ಉಂಟಲ್ಲ, ಇದನ್ನು ಹಾಗೆ ತಿಂದರೆ ಉಂಟಲ್ಲ ಲಿಪ್ಸ್ ಎಲ್ಲ ಡ್ರೈ ಆಗೋದು. ಅದಕ್ಕೆ ನಾನು ಇದಕ್ಕೆ ಮಿಕ್ಸಿಗೆ ಹಾಕಿ ತಿನ್ನೋದು. ನನಗೆ ಇಷ್ಟ ಇದು ತಿನ್ನಲಿಕ್ಕೆ, ಜಾಸ್ತಿ ತಿನ್ನಲಿಕ್ಕೆ ಆಗೋದಿಲ್ಲ. ಅಂದರೆ ಇಷ್ಟನ್ನೆಲ್ಲ ನಾನು ಪೌಡರ್ ಮಾಡಿ ಇಟ್ಕೊಳ್ತೇನೆ. ಅದನ್ನೀಗ ಫಸ್ಟ್ ನಾನು ಪೌಡರ್ ಮಾಡೋದು. ಫಸ್ಟು ಪೌಡರ್ ಮಾಡ್ತೀನಿ. ಅದು ಒಂದು ಹಾಕ್ಲಿಕ್ಕೆ ಉಂಟು ಅದರಲ್ಲಿ, ಇದು ಓಟ್ಸ್ ಕೂಡ ಅದಕ್ಕೆ ಹಾಕ್ತೇನೆ ಸ್ವಲ್ಪ. ಇದು ಓಟ್ಸ್ ಒಳ್ಳೆಯದಿಲ್ಲ, ಪೌಡರ್ ಥರ ಇದೆ ನೋಡಿ, ಅಷ್ಟು ಒಳ್ಳೆಯದಿಲ್ಲ. ಅದನ್ನು ಇಷ್ಟು ಹಾಕ್ಕೊಳ್ತೀನಿ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಹಾಕೋದು. ಇಷ್ಟು ಇದರಲ್ಲಿ ತುಂಬ ಪೌಡರ್ ಆಗ್ತದೆ. ಜಾಸ್ತಿ ತಿಂದರೆ ಇದು ಫ್ಯಾಟ್ ಆಗ್ತಾರೆ, ನಟ್ಸ್ ಎಲ್ಲ ಜಾಸ್ತಿ ತಿಂದರೆ. ಅದಕ್ಕೆ ತಿಂದರೆ ಪರವಾಗಿಲ್ಲ, ಎಕ್ಸಸೈಸ್ ಕೂಡ ಹಾಗೆ ಮಾಡಬೇಕು. ಜಾಸ್ತಿ ಸ್ವೆಟ್ ಬರುವ ಥರ ಎಕ್ಸಸೈಸ್ ಮಾಡಬೇಕು. ಇದು ನಂದು ಪ್ರೀತಿ ಮಿಕ್ಸಿದ್ದು ಜ್ಯೂಸರ್ ಉಂಟು. ಇದಕ್ಕೆ ಯಾಕಂದರೆ ಫಸ್ಟ್ ಪೌಡರ್ ಮಾಡೋದು, ಯಾಕಂದರೆ ನಾನು ಓಟ್ಸ್ ಕೂಡ ಹಾಕ್ಕೊಂಡಿದ್ದೀನಿ ನೋಡಿ. ಇದನ್ನು ಫಸ್ಟ್ ಪೌಡರ್ ಮಾಡ್ತೀನಿ. ಯಾಕಂದರೆ ಮುಂಚೆಲ್ಲ ನಾನು ಇದರಲ್ಲಿ ಮಾಡ್ತಿದ್ದೆ, ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡಿಟ್ಟಿದ್ದೆಲ್ಲ. ಇಂಥದ್ದು ಟೋಟಲ್ 4 ಜಾರ್ ಇದೆ. ಇದರಲ್ಲಿ 2, ಮತ್ತು ಇದು ಸಣ್ಣದರಲ್ಲಿ 2. ಇದು ಕೂಡ ಇದರದ್ದೆಲ್ಲ ಟಾಪ್ ಇದೆ, 4 ಲಿಡ್ ಇದೆ, ಕ್ಲೋಸ್ ಮಾಡ್ಬೋದು. ಇದರದ್ದು ಮಿಕ್ಸಿ ಹಾಳಾಗಿದೆ. ನಾನು ಮುಂಚಿನ ವೀಡಿಯೋದಲ್ಲಿ ನೋಡ್ಬೋದು ನೀವು, ಹಳೆ ವೀಡಿಯೋದಲ್ಲೆಲ್ಲ ಇದು ಮಿಕ್ಸಿಯಲ್ಲಿ ಮಾಡ್ತಿದ್ದೆ ನಾನು, ಇದರಲ್ಲಿ ಮಾಡ್ತಿದ್ದೆ ನಾನು. ಇದು ಒಳ್ಳೆಯದಾಗ್ತಿತ್ತು. ಇದರಲ್ಲಿ ಅದು ಎಲ್ಲ ಒಟ್ಟಿಗೆ ಹಾಕಿದರೆ, ಮಿಲ್ಕ್ ಅದೆಲ್ಲ ಒಟ್ಟಿಗೆ ಹಾಕಿದರೆ ಅದು ಕೆಲವು ಉಂಟಲ್ಲ ಅದು ಸರಿ ಗ್ರೈಂಡ್ ಆಗೋದಿಲ್ಲ. ಫ್ಲ್ಯಾಕ್ಸ್ ಸೀಡ್ ಎಲ್ಲ ಉಂಟಲ್ಲ ಹಾಗೆ ಉಳಿತದೆ, ತಿನ್ನಲಿಕ್ಕೆ ಸಿಗ್ತದೆ, ಅದು ಒಳ್ಳೆಯದಾಗೋದಿಲ್ಲ. ಅದಕ್ಕೆ ನಾನು ಫಸ್ಟ್ ಪೌಡರ್ ಮಾಡೋದು. ಈಗ ಇದನ್ನು ಪೌಡರ್ ಮಾಡುವ ನೋಡಿ. ಪೌಡರ್ ಆಯಿತು. ನೀವು ಒಳ್ಳೆಯ ನಿಮ್ಮದು ಮಿಕ್ಸ್ ಇದ್ದರೆ ಒಟ್ಟಿಗೆ ಹಾಕ್ಬೋದು. ಇದೆಲ್ಲ ಒಟ್ಟಿಗೆ ಹಾಕ್ಬೋದು. ಇದು ಎಂತ ಗೊತ್ತುಂಟ, ಇದು ಪೀನಟ್ ಬಟರ್ ಇಲ್ಲ ಅಂದರೆ ಇದು ಬರ್ತದಲ್ಲ ಗ್ರೌಂಡ್ ನಟ್ ಎಂತ ಹೇಳ್ತಾರೆ, ಅದು ಕಡಲೆ, ಹುರಿ ಕಡಲೆ ಎಲ್ಲ, ಎಂಥ ಕಡಲೆ ಬರ್ತದಲ್ಲ, ಯಾವ ಕಡಲೆ, ಅದನ್ನು ಕೂಡ ಹಾಕೋಬೋದು. ಇಲ್ಲ ಅಂದರೆ ನೋಡಿ, ಒಂದು ಸ್ವಲ್ಪ ಇಷ್ಟು ಸಾಕು.
ಮತ್ತು ಬನಾನ, ಇದು ಇಲ್ಲಿಯದು ದೊಡ್ಡ ದೊಡ್ಡ ಬನಾನ ಒಂಚೂರು ತಿಂದಿದ್ದೇನೆ ಮೊನ್ನೆ. ಸ್ಮೂದಿ ಮಾಡಲಿಲ್ಲ, ಅದಕ್ಕೆ ಸ್ವಲ್ಪ ಬನಾನ ತಿಂದಿದ್ದೇನೆ. ನಾನೊಂದು ಇಷ್ಟೇ ಹಾಕ್ಕೊಳ್ತೇನೆ. ವೆಯ್ಟ್ ಗೈನ್ ಮಾಡೋದಾದರೆ ನೀವು ಫುಲ್ ಹಾಕ್ಕೊಳ್ಳಿ. ಚಿಕ್ಕ ಬನಾನ ಆದರೆ ಒಂದು 2 ಹಾಕ್ಕೊಳ್ಳಿ, ಅಂದರೆ ವೆಯ್ಟ್ ಗೈನ್ ಮಾಡುವವರಿಗೆ. ಜಾಸ್ತಿ ತೋರ ಆಗಬೇಕಂತ ಇರ್ತದಲ್ಲ ಕೆಲವರಿಗೆ, ಇದೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಟ್ಸ್ ಎಲ್ಲ ವೆಯ್ಟ್ ಗೈನ್ ಆಗ್ತದೆ ಇದರಲ್ಲಿ. ನೋಡಿ, ಸ್ವಲ್ಪ ನೀರು ಹಾಕ್ಕೊಳ್ತೇನೆ. ಮಿಲ್ಕ್ ಹಾಕ್ಕೊಳ್ಳಿ. ನೀವು ಮಿಲ್ಕಲ್ಲಿ, ನಾನು ಮಿಲ್ಕ್ ಹಾಕ್ಕೊಳ್ಳೋದಿಲ್ಲ, ಮಿಲ್ಕ್ ಬೇಗ ತೋರ ಆಗೋದು. ನಾನು ಮಿಲ್ಕೆಲ್ಲ ಹಾಕಿ ಕುಡಿದ್ರೆ, ಅಂದರೆ ಇಲ್ಲಿ ಜಾಸ್ತಿ ಎಕ್ಸಸೈಸ್ ಮಾಡೋದಿಲ್ಲಲ್ಲ. ಊರಲ್ಲಿ ಆದರೆ ಪರವಾಗಿಲ್ಲ, ಸ್ವಲ್ಪ ಆಚೆ ಹೋಗಿ ಎಲ್ಲ ಎಕ್ಸಸೈಸ್ ಆಗ್ತದೆ. ಇಲ್ಲಿ ಮನೆಯಲ್ಲೇ ಒಳಗೆ ಕೂತ್ಕೊಳ್ಳೋದಲ್ಲ, ಅಷ್ಟು ಎಕ್ಸಸೈಸ್ ಆಗಲ್ಲ ನನಗೆ ಇಲ್ಲಿ ಮಾಡಲಿಕ್ಕೆ. ಅದಕ್ಕೆ ನಾನು ಮಿಲ್ಕ್ ಹಾಕ್ಕೊಳ್ತಿಲ್ಲ. ಮಿಲ್ಕ್ ತುಂಬ ಬೇಗ ಫ್ಯಾಟ್ ಆಗೋದು. ನಾನು ಮಿಲ್ಕ್ ಕೂಡ ಹಾಕಿ ನೋಡಿದ್ದೇನೆ. ಅದಕ್ಕೀಗ ನೀರನ್ನು ಹಾಕ್ತಿದ್ದೇನೆ. ರೆಡಿ ನೋಡಿ. ಈಗ ಒಂದು ಗ್ಲಾಸಿಗೆ ಹಾಕುವ. ನಿಮಗೆ ತೋರಿಸ್ಬೇಕಲ್ಲ ಹೇಗಾಗಿದೆ ಅಂತ. ಇಲ್ಲದ್ರೆ ಇದರಲ್ಲಿ ಇದನ್ನು ಕೂಡ ತಿನ್ನಲಿಕ್ಕೆ ಉಂಟು. ಇದು ವಾಶ್ ಮಾಡಬೇಡಿ, ಚೀಂಟು ತಿನ್ನಿ. ಚೀಂಟುದಂದರೆ ಗೊತ್ತುಂಟಲ್ವ ನೋಡಿ. ಚೀಂಟುದಂದರೆ ಹೀಗೆ, ಇದನಿಗೆ ಬಿಸಲೆ ಚೀಂಟು ಲೆಕ್ಕ. ಬಿಸಲೆಂದರೆ ಗೊತ್ತುಂಟ ನಿಮಗೆ? ಮಣ್ಣಿನ ಪಾಟಿಗೆ ಬಿಸಿಲೆ ಹೇಳೋದು. ಫಿಶ್ ಮಾಡ್ತಾರಲ್ಲ, ಅದಕ್ಕೆ ನಾವು ಬಿಸಲೆ ಅಂತ ಹೇಳೋದು. ಈಗ ಚೀಂಟುವುದಿಲ್ಲ, ಮತ್ತೆ ಚೀಂಟ್ತೇನೆ. ನೀವು ಮತ್ತೆ ನೋಡಿದರೆ ನನಗೆ ಸರಿಯಾಗೋದಿಲ್ಲ ಅದು ಚೀಂಟ್ಲಿಕ್ಕೆ. ಮತ್ತೆ ಚೀಂಟೋದು, ಇದನ್ನು ಕೊಡುವೆ ಫಸ್ಟ್, ಮತ್ತೆ ಅದನ್ನು ಚೀಂಟೋದು. ಇದರಲ್ಲಿ ಕೂಡ ಉಂಟು, ಇದನ್ನೆಲ್ಲ ಚೀಂಟಿ ತಿನ್ನಬೇಕು, ವೇಸ್ಟ್ ಮಾಡಬಾರ್ದು ಯಾವುದನ್ನು. ಕುಡಿಯುವ, ನೀವು ಕೂಡ ಮಾಡಿ. ಹೇಗಾಗಿದೆ ನೋಡಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಕುಟ್ಕೊಳ್ಳಿ. ನೋಡಿ, ಕುಡ್ದೆಲ್ಲ ಆಯಿತಾ? ಇದು ಚೀಂಟ್ಲಿಕ್ಕೆ ಆಗೋದಿಲ್ಲ, ಇಷ್ಟೇ ಆಗೋದು. ಕೈ ಹೋಗೋದಿಲ್ಲ ಒಳಗೆ ನೋಡಿ. ಇಷ್ಟೇ ಆಗೋದು ಚೀಂಟ್ಲಿಕ್ಕೆ. ಮನೇಲಿ ಮಾತ್ರ ಈಗ ಚೀಂಟೋದು, ಹೊರಗಡೆ ಇದೆಲ್ಲ ಆಗೋದಿಲ್ಲ ಚೀಂಟ್ಲಿಕ್ಕೆ. ಈಗ ನೋಡಿ, ಬಾಯಲ್ಲಿದ್ದ ಚೀಂಟ್ಬೇಕು. ನಾನು ಒಳ್ಳೆ ಚೀಂಟ್ಕೊಂಡು ಬರ್ತೀನಿ, ನೀವು ನೋಡಬೇಡಿ ನೋಡಿ. ಆಯಿತು, ಮತ್ತೆ ವೇಸ್ಟ್ ಮಾಡಬಾರ್ದಲ್ಲ ಫುಡ್ಡೆಲ್ಲ. ನೋಡಿ, ಏನೆಲ್ಲ ಹೇಳಬೇಡಿ ಮಾರ. ನೀವು ಕೂಡ ಹಾಗೆ ಮನೆಯಲ್ಲಿ. ಹೊರಗಡೆ ಹೋದರೆ ಮಾತ್ರ ಒಂಥರ ಸ್ಟೈಲ್ ಮಾಡಿ ತಿನ್ನೋದಲ್ಲ. ಹುಡುಗಿಯರು ಜಾಸ್ತಿ, ಹುಡುಗರು ಬಗ ತಿಂತಾರೆ. ಹುಡುಗಿಯರಿಗೆ ಸ್ವಲ್ಪ ಜಾಸ್ತಿ ಅದು, ಸ್ವಲ್ಪ ಸ್ಟೈಲ್ ಮಾಡಿ ತಿನ್ನೋದು. ಹಾಗೆ ಮನೆಯಲ್ಲಿ ನಡೀತದೆ ಏನಾದರೂ, ನಾವೇ ಅಲ್ವಾ ಯಾರು ನೋಡ್ತಾರೆ. ಏನಾದರೂ ಹೇಗೆ ತಿನ್ಬೋದು ಮನೆಯಲ್ಲಿ. ಮಿಕ್ಸಿಯನ್ನು ಆಗಲೇ ವಾಶ್ ಮಾಡಿ ಇಡಬೇಕು, ಇಲ್ಲಾಂದರೆ ಅದು ಗಟ್ಟಿ ಆಗ್ತದೆ. ಅದು ಮಿಕ್ಸಿಯನ್ನು ಉಂಟಲ್ಲ, ಆಗಲೇ ವಾಶ್ ಮಾಡಬೇಕು, ಇಲ್ಲಾಂದರೆ ಅದು ಗಟ್ಟಿ ಆದರೆ ಮತ್ತೆ ಕಷ್ಟ ಆಗ್ತದೆ ವಾಶ್ ಮಾಡಲಿಕ್ಕೆ. ಈಗ ನಾನೊಂದು ಜ್ಯೂಸ್ ಮಾಡ್ತಿದ್ದೇನೆ ನೋಡಿ. ಇದರಲ್ಲಿ ಪೊಮೊಗ್ರಾನೇಟ್ ಉಂಟು, ಆ್ಯಪಲ್ ಇದೆ, ಮತ್ತು ಬೀಟ್ರೋಟ್ ಇದೆ ನೋಡಿ. ಒಂದು ದೊಡ್ಡ ಬೀಟ್ರೋಟ್ ಇದೆ. ಇದರಲ್ಲಿ ಇಷ್ಟು ಹಾಕ್ಕೊಂಡೆ, ಯಾಕಂದರೆ ಇದನ್ನು ನಾನು ಜ್ಯೂಸ್ ಮಾಡೋದು. ಪೊಮೊಗ್ರಾನೇಟ್ ಉಂಟು ನೋಡಿ ಇದರಲ್ಲಿ. ಇದು ಕಲರ್ ಅಷ್ಟು ಒಳ್ಳೆಯದಿಲ್ಲ ಪೊಮೊಗ್ರಾನೇಟ್. ಇದು ಬೀಟ್ರೋಟ್ ಹಾಕಿದರೆ ಡಾರ್ಕ್ ಬರ್ತದೆ. ಇದು ಜ್ಯೂಸ್ ಮಾಡೋದು ನಾನು ಮಕ್ಕಳಿಗೆ. ಅಂದರೆ ದೊಡ್ಡವನು, ಅವನು ತರಕಾರಿ ಎಲ್ಲ ತಿನ್ನೋದಿಲ್ಲ, ತರಕಾರಿ ತಿನ್ನೋದಿಲ್ಲ ದೊಡ್ಡವನು ತರಕಾರಿ ತಿನ್ನೋದಿಲ್ಲ. ಅದಕ್ಕೆ ಬೀಟ್ರೋಟ್ ಆದರೆ ಹೋಗಲಿ ಸ್ವಲ್ಪ ಹೊಟ್ಟೆಗೆ ಅಂತ ಅದನ್ನು ಜ್ಯೂಸ್ ಮಾಡಿ ಕೊಡೋದು. ಅವನಿಗೆ ಗೊತ್ತಿಲ್ಲ. ಫಸ್ಟ್ ವಾಟರ್ ಮೆಲನ್ ತರ್ತಿದ್ರು ಇವರು, ವಾಟರ್ ಮೆಲನ್ ಜ್ಯೂಸ್ ಮಾಡಿ ಕೊಡ್ತಿದ್ದೆ ಬೆಳಿಗ್ಗೆ, ಅದನ್ನು ಕುಡಿತಿದ್ದ. ಮತ್ತು ವಾಟರ್ ಮೆಲನ್ ಸ್ವಲ್ಪ ಬಂದಾಯಿತು ಬರೋದು, ಒಳ್ಳೆ ಸಿಗ್ತಿರಲಿಲ್ಲ
ವಾಟರ್ಮೆಲನ್. ಆಮೇಲೆ ನಾನು ಎಂತ ಮಾಡೋದು ಅಂತ ನಾನು ಹೇಳಿದೆ, ಪೊಮೊಗ್ರಾನೇಟ್ ತನ್ನಿ, ತರಕಾರಿ ಎಲ್ಲ ತಿನ್ನೋದಿಲ್ಲಲ್ಲ ಇದರಲ್ಲಿ ಬೀಟ್ರೋಟು ಮತ್ತು ಇದು ಪೊಮೊಗ್ರಾನೇಟ್ ಉಂಟಲ್ಲ, ಹಿಮೋಗ್ಲೋಬಿನ್ಗೆ ಒಳ್ಳೆಯದಲ್ಲ, ಅದಕ್ಕೆ ತರಕಾರಿ ತಿನ್ನೋದಿಲ್ಲ ಹೇಗೆ. ಅದಕ್ಕೆ ನಾನು ಅದು ವಾಟರ್ಮೆಲನ್ ಸ್ಟಾಪ್ ಆದ ನಂತರ ನಾನೇನು ಮಾಡಿದೆ, ಕ್ಯಾರೆಟ್ ಬೀಟ್ರೋಟ್ ಎಲ್ಲ ಹಾಕಿ ಜ್ಯೂಸ್ ಮಾಡಿ ಕೊಟ್ಟೆ ಅವನಿಗೆ. ಫಸ್ಟ್ ದಿನ ಕುಡ್ದ, ಹೇಳಿದ ಮುಂಚೆದು ಟೇಸ್ಟ್ ಬೇರೆ ಇದು ಟೇಸ್ಟ್ ಬೇರೆ ಅಂತ. ಕುಡ್ದು ಬಿಟ್ಟಿದ್ದಾನೆ, ಕುಡ್ದು ಬಿಟ್ಟು ಹೇಳ್ತಾನೆ ಮುಂಚೆದು ಬೇರೆ ಟೇಸ್ಟ್ ಇತ್ತು ಮಮ್ಮಿ, ಇದು ಏನು ಬೇರೆ ಟೇಸ್ಟ್ ಹೇಳಿದ. ಅದಕ್ಕೆ ನಾನು ಹೇಳಿದೆ ಅದು ಬೀಟ್ರೋಟ್ ಒಳ್ಳೇದಿತ್ತ ಎಂತ ಹೇಳಿ ಅಂತ ಹೇಳಿದ. ಅವನಿಗೆ ಗೊತ್ತಾದರೆ ಹಾಗೆ ನಾಟಕ ಮಾಡ್ತಾನೆ. ಕುಡ್ದು ಬಿಟ್ಟಿದ್ದಾನೆ ಎಲ್ಲ, 2 ದಿನ ಏನು ಕುಡ್ದಿದ್ದಾನೆ. ಮತ್ತೊಂದು ದಿನ ಕೇಳಿದ ಅದೇನು ಟೇಸ್ಟ್ ಎಲ್ಲ ಬೇರೆ ಉಂಟು ಅಂತ ಹೇಳಿದ. ಅದಕ್ಕೆ ನಾನು ಹೇಳಿದೆ ಬೀಟ್ರೋಟ್ ಅಂತ ಗೊತ್ತಾದ ಮೇಲೆ ಬೇಡ, ನನಗೆ ಬೇಡ, ನಾಳೆಯಿಂದ ಕೊಡಬೇಡಿ ಅಂತ ಶುರುವಾಯಿತು ಅವನದು. ಅದಕ್ಕೆ ನಾನು ಎಂತ ಮಾಡಿದೆ, ಹಾಗಾದರೆ ಪೊಮೊಗ್ರಾನೇಟ್ ಆದರೆ ತನ್ನಿ, ಪೊಮೊಗ್ರಾನೇಟ್ ಉಂಟಲ್ಲ ಅದು ಹೇಳಿದರೆ ಕಾಸ್ಟ್ಲಿ ಉಂಟಂತ. ನಾನು ಹೇಳಿದೆ ಕಾಸ್ಟ್ಲಿ ಆದರೆ ಪರವಾಗಿಲ್ಲ, ತರಕಾರಿ ಎಲ್ಲ ತಿನ್ನೋದಿಲ್ಲಲ್ಲ, ತನ್ನಿ, ಎಷ್ಟು ಕಾಸ್ಟ್ಲಿ ಆದರೂ ಪರವಾಗಿಲ್ಲ ತನ್ನಿ, ಅವನಿಗೆ ತರಕಾರಿ ಚೂರು ಮುಟ್ಟೋದಿಲ್ಲಲ್ಲ, ಅದಕ್ಕೆ ತನ್ನಿ ಅಂತ ನಾನು ಹೇಳಿದೆ. ಮತ್ತು ಅವರು ಅದೇ ತರ್ತಾ ಇದ್ದಾರೆ ಈಗ. ಅವನಿಗೆ ಗೊತ್ತಿಲ್ಲ ಈಗ ನಾನು ಬೀಟ್ರೋಟ್ ಅದಕ್ಕೆ ಆ್ಯಡ್ ಮಾಡ್ತಿದ್ದೀನಂತ. ನಾನು ಅವನಿಗಿಂತ ಅವನು ಅಷ್ಟು ಚಾಲಿರುವಾಗ ನಾನು ಅವನ ಮಮ್ಮಿ ಅಲ್ಲ, ನಾನು ಚಾಲಿದ್ದೇನೆ. ಅದಕ್ಕೆ ಈಗ ನಾವು ನೋಡಿದರೆ ಶುರುವಾಗ್ತದೆ ನಾಟಕ. ಅದಕ್ಕೆ ನಾನು ಅವನಿಗೆ ಗೊತ್ತಿಲ್ಲದ ಹಾಗೆ ಸ್ವಲ್ಪ ಬೀಟ್ರೋಟ್ ಎಲ್ಲ ಹಾಕಿ ಒಳ್ಳೆ ಕಲರ್ ಬರ್ತದೆ, ಫ್ರಿಜ್ಜಲ್ಲಿಟ್ಟು ಸ್ವಲ್ಪ ಕೋಲ್ಡ್ ಮಾಡಿ ಕೊಡೋದು. ಅದು ಫ್ರಿಜ್ಜಲ್ಲಿ ಇಡೋದಿದ್ದರೆ ಅವನಿಗೆ ಸ್ವಲ್ಪ ಸ್ಮೆಲ್ಲಲ್ಲಿ ಗೊತ್ತಾಗ್ತದೆ. ಇದು ಕೋಲ್ಡ್ ಕುಡಿದರೆ ಅಷ್ಟು ಗೊತ್ತಾಗೋದಿಲ್ಲ, ಸ್ವಲ್ಪ ಕೋಲ್ಡ್ ಮಾಡಿ ಕೊಡೋದು. ಅದು ಚಿಕ್ಕವನು ತಿಂತಾನೆ, ವೆಜಿಟೇಬಲ್ ಎಲ್ಲ ಸಾಟರ್ಡೆ ಮಂಡೇ ಎಲ್ಲ ನಾವು ವೆಜ್ ಮಾಡ್ತೇವಲ್ಲ, ಅದೆಲ್ಲ ಬೀನ್ಸ್ ಯಾವುದು ವೆಜಿಟೇಬಲ್ ಕೊಟ್ಟರೆ ತಿಂತಾನೆ. ಇವನು ತಿನ್ನೋದಿಲ್ಲ. ಮತ್ತು ಅವನಿಗೆ ಇದಿಷ್ಟ, ದೊಡ್ಡವನಿಗೆ ಉಂಟಲ್ಲ ಇದು ಇಷ್ಟ, ಪೊಟ್ಯಾಟೊ ಫ್ರೈ ತಿಂತಾನೆ. ಮತ್ತು ಮಶ್ರೂಮ್ ಅಂದರೆ ಇಷ್ಟ, ನನಗೆ ಕೂಡ ಮಶ್ರೂಮ್ ಇಷ್ಟ, ಅವನು ಕೂಡ ಮಶ್ರೂಮ್ ತಿಂತಾನೆ. ಮಶ್ರೂಮ್ ಚಿಕ್ಕವನಿಗೆ ಇಷ್ಟ ಅಲ್ಲ, ದೊಡ್ಡವನು ಮಶ್ರೂಮ್ ಇಷ್ಟ. ಇದು ಕಾಲಿಫ್ಲವರ್ ಅದೆಲ್ಲ ತಿಂತಾನೆ, ಅಷ್ಟೇ ತಿನ್ನೋದು ತರಕಾರಿಯಲ್ಲಿ. ಗೋಬಿ ಮಂಚೂರಿ ಮತ್ತು ಮಶ್ರೂಮು ಮತ್ತು ಪೊಟ್ಯಾಟೊ 3 ಬಗೆ ತಿನ್ನೋದು ಅವನು. ಅದಕ್ಕೆ ಇದೊಂದು ಪ್ಲ್ಯಾನ್ ಮಾಡಿದ್ದು ನಾನು. ತುಂಬ ತಿಂಗಳಾಯಿತು ಇದನ್ನೆಲ್ಲ ಕೊಟ್ಟು ಸ್ಟಾರ್ಟ್ ಮಾಡಿ ನಾನು. ಅದೇ ಮತ್ತು ಫ್ರೂಟ್ಸು ಈಗ ಸ್ಟಾಪ್ ಮಾಡಿದ್ದಾನೆ, ಫ್ರೂಟ್ಸ್ ಏನು ತಿನ್ನೋದಿಲ್ಲ. ಅದಕ್ಕೆ ಇದನ್ನು ಸ್ವಲ್ಪ ಒಂದು 2 ಪೀಸ್, ಒಂದು ಅರ್ಧ ಆ್ಯಪಲಲ್ಲಿ ಅರ್ಧ ಭಾಗದಷ್ಟು ಹಾಕೋದು ನಾನು. ರಾತ್ರಿ ಎಲ್ಲ ರೆಡಿ ಮಾಡಿಡ್ತೇನೆ ಇದನ್ನು, ಕಟ್ಟೆಲ್ಲ ಮಾಡಿ. ಕೆಲಸ ಎಲ್ಲ ಆಗೋದಿಲ್ಲ, ಕೆಲಸ ಎಲ್ಲ ಕಟ್ಟಿ ಮಾಡಿರ್ತೇನೆ, ಇದೆಲ್ಲ ಬೇಗ ಆಗ್ತದೆ. ಇಲ್ಲಾದರೆ ತುಂಬ ಟೈಮ್ ತಾಗ್ತದೆ ಇದು ರೆಡಿ ಮಾಡಲಿಕ್ಕೆ. ಅದೇ ನೀವು ಮಕ್ಕಳು, ದೊಡ್ಡ ಮಕ್ಕಳು ಚಿಕ್ಕ ಮಕ್ಕಳು ಅಂತ ಇಲ್ಲ, ಮತ್ತು ಯಾರಿಗಾದರೂ ಕೊಡ್ಬೋದು ಇದು. ಯಾರು ಕೆಲವು ಮನೆಯಲ್ಲಿ ಯಾರು ಗಂಡಸರು, ಕೆಲವು ಮನೆಯಲ್ಲಿ ಗಂಡಸರು ಹೆಂಗಸರು ಯಾರು ತರಕಾರಿ ಎಲ್ಲ ಯಾರು ತಿನ್ನೋದಿಲ್ವೋ, ಮಕ್ಕಳಿಗೆ ಅಂತಲೇ ಅಲ್ಲ, ಯಾರು ತಿನ್ನೋದಿಲ್ವೋ ಅವರು ಹೀಗೆ ಮಾಡಿ ಕುಡಿಬೋದು. ಹಿಮೋಗ್ಲೋಬಿನ್ಗೆಲ್ಲ ಒಳ್ಳೆಯದಲ್ವ ಇದು ಪೊಮೊಗ್ರಾನೇಟ್ ಮತ್ತು ಬೀಟ್ರೂಟ್. ಅದಕ್ಕೆ ನೀವು ಕೂಡ ನಿಮಗೆ ತರಕಾರಿ ಎಲ್ಲ ಇಷ್ಟ ಇಲ್ಲ ಅಂದರೆ ಹೀಗೆ ಮಾಡಿ ಕುಡಿಯಿರಿ, ಯಾರಿಗೂ ಆಗ್ತದೆ ಇದು. ಕ್ಯಾರೆಟ್ ಕೂಡ ಹಾಕ್ಬೋದು, ಕ್ಯಾರೆಟ್ ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ತದಲ್ಲ, ಅದಕ್ಕೆ ನಾನು ಹಾಕೋದಿಲ್ಲ. ಅವನಿಗೆ ಗೊತ್ತಾದರೆ ಮತ್ತೆ ಇದು ಕ್ಯಾನ್ಸಲ್ ಆಗ್ತದೆ, ಅದಕ್ಕೆ ನಾನು ಹಾಕೋದಿಲ್ಲ ಕ್ಯಾರೆಟ್. ಓಕೆ, ನಾನೀಗ ಜ್ಯೂಸ್ ಮಾಡ್ತೀನಿ. ಇದು ಜ್ಯೂಸರ್ ಉಂಟಲ್ಲ, ಇದಕ್ಕೆ ಹಾಕಿ ಸ್ವಲ್ಪ ನೀರು ಹಾಕಬೇಕು. ಇದನ್ನು ಈಗ ಸೋಸಬೇಕು. ಅದು ಪೊಮೊಗ್ರಾನೇಟ್ ಇದ್ದು ಎಲ್ಲ ಬಾಯಿಗೆ ಸಿಗ್ತದೆ ಹೀಗೆ ಮಾಡೋದಿದ್ರೆ. ಪೊಮೊಗ್ರಾನೇಟ್ ವೈಟ್ ಇತ್ತು, ಅದು ಅಷ್ಟು ಕಲರ್ ಇರಲಿಲ್ಲ, ಇಲ್ಲಾದರೆ ಡಾರ್ಕ್ ಬರ್ತದೆ. ಇದಷ್ಟು ಒಳ್ಳೆ ಕಲರ್ ಬರಲಿಲ್ಲ ನೋಡಿ. ತರಕಾರಿ ತಿನ್ನದ ಮಕ್ಕಳಿಗೆ
ಮಕ್ಕಳೇ ಆಗಲಿ ದೊಡ್ಡವರಾಗಲಿ ಹೆಂಗಸರಾಗಲಿ ಯಾರೇ ಆಗಲಿ ತರಕಾರಿ ಎಲ್ಲ ತಿನ್ನೋದವರಿಗೆ ಇದನ್ನು ಮಾಡಿಕೊಡಿ. ನಾನು ಅವನಿಗೆ ಇದರಲ್ಲಿ ಫುಲ್ ಕೊಡ್ತೇನೆ. ಇದು ನೋಡಿ ದೊಡ್ಡ ಕಪ್ಪಿದು. ಇದು ಸ್ವಲ್ಪ ಸಪುರ ಹೊತ್ತಲ್ಲ, ಎಷ್ಟು ಆಗ್ತದೆ ನೋಡುವ. ನೋಡಿ ಸ್ವಲ್ಪ ಕಮ್ಮಿ ಆಯಿತು. ಇದರಲ್ಲಿ ನಾನು ಫುಲ್ ಕೊಡ್ತೇನೆ ಅವನಿಗೆ. ನೋಡಿ ಫುಲ್ ಇಷ್ಟು ಕೊಡ್ತೇನೆ. ಇದನ್ನು ನಾನು ಫ್ರಿಜ್ಜಲ್ಲಿ ಇಡ್ತೀನಿ. ಫ್ರಿಜ್ಜಲ್ಲಿಟ್ಟರೆ ಒಳ್ಳೆಯದಾಗ್ತದೆ. ಮತ್ತು ಇದನ್ನು ಒಂದು ಸಲ ಇದು ಮಾಡಿದೆಲ್ಲ ಬಿಸಾಡಬಾರ್ದು. ಇದನ್ನು ಸ್ವಲ್ಪ ಪುನಃ ಸ್ವಲ್ಪ ನೀರು ಹಾಕಿ ಕುಡಿಬೋದು. ಇದಕ್ಕೆ ಸ್ವಲ್ಪ ನೀರು ಹಾಕಿದರೆ instead of water you can drink this. ನೋಡಿ ಇದು ಸೆಕೆಂಡ್ ಟೈಮ್ ನೀರು ಹಾಕಿದ್ದು. ಇದನ್ನು ಕುಡಿಬೋದು, ಅಷ್ಟು ದಪ್ಪ ಇಲ್ಲ, ಆದರೆ ಕುಡಿಬೋದು ಇದನ್ನು ಕೂಡ. ನಾನೀಗ ಕುಡಿಯೋದಿಲ್ಲ, ಮತ್ತೆ ಕುಡಿತೀನಿ. ಈಗ ಸ್ಮೂತಿ ಕೊಡ್ತಿಲ್ಲ, ಮತ್ತು ಕುಡಿಯೋದು ಅದನ್ನು ನಾನು. ಓಕೆ ಅಷ್ಟೇ. ಮತ್ತು ಈಗ ನಮ್ಮದು ಮಿಲ್ಕ್ ಪೌಡರ್ ಖಾಲಿ ಆಗಿದೆ. ಅದು ನಾವು ಇದು ತರೋದು ಮಿಲ್ಕ್ ಪೌಡರ್ ನೋಡಿ, ಆ್ಯಂಕರ್ ಅಂತ. ಇದು ಮಿಲ್ಕ್ ಪೌಡರ್ ತರೋದು. ಅಂದರೆ ಮಿಲ್ಕ್ ತರೋದಿಲ್ಲಲ್ಲ ನಾವು. ಮಿಲ್ಕ್ ತಂದರೆ ಅದು ಮತ್ತು ಎಕ್ಸ್ಪೈರ್ ಎಲ್ಲ ಆಗ್ತದೆ, ಪೂರ ಖಾಲಿ ಆಗೋದಿಲ್ಲ. ನಾವು ಮಾರ್ನಿಂಗ್ ಮಾತ್ರ ಕುಡಿದಲ್ವಾ ಟೀ ಮಿಲ್ಕ್ ಹಾಕಿ. ನನ್ನ ಹಸ್ಬೆಂಡ್ ಮಾತ್ರ ಕುಡಿದು, ನಾನು ಕುಡಿದಿಲ್ಲ ಟೀ ಮಾರ್ನಿಂಗ್. ನನ್ನ ಹಸ್ಬೆಂಡ್ ಮಾತ್ರ ಕುಡಿತಾರೆ, ನಾನು ಕುಡಿದಿಲ್ಲಲ್ಲ. ಮಾರ್ನಿಂಗೆಲ್ಲ ಈವ್ನಿಂಗ್ ಕೂಡ ಕುಡಿಯೋದಿಲ್ಲ. ನಮ್ಮ ಹಸ್ಬೆಂಡ್ ಮಾತ್ರ ಕುಡಿತಾರೆ. ಅದಕ್ಕೆ ಮಿಲ್ಕ್ ತಂದರೆ ಅದು ಎಕ್ಸ್ಪೈರ್ ಎಲ್ಲ ಆಗ್ತದೆ. ಅದಕ್ಕೆ ನಾವು ಮಿಲ್ಕ್ ಪೌಡರ್ ತರೋದು. ಕೆಲವರಿಗೆ ಇಷ್ಟ ಆಗೋದಿಲ್ಲ ಮಿಲ್ಕ್ ಪೌಡರಲ್ಲಿ. ಅಂದರೆ ಫಸ್ಟ್ ನಮಗೆ ಒಂಥರ ಸ್ಮೆಲ್ಲೆಲ್ಲ ಒಂಥರ ಬರ್ತದೆ ಫಸ್ಟ್, ಮತ್ತು ಸರಿ ಆಗ್ತದೆ. ಇದಕ್ಕೆ ಅಡ್ಜಸ್ಟ್ ಆಗ್ತೇವೆ ನಾವು ಪೌಡರಿಗೆ. ಅದು ಚೀಪ್ ಕೂಡ ಆಗ್ತದೆ. ಮಿಲ್ಕಿಗೆ ಜಾಸ್ತಿ ರೇಟ್ ಅಲ್ಲ, ಇದು ಚೀಪ್ ಆಗ್ತದೆ. ತುಂಬ ದಿನ ಬರ್ತದೆ ನಮಗೆ ಇದು. ಅದೀಗ ಖಾಲಿ ಆಗಿದೆ, ಚೂರಿದೆ. ಒಂದು ಚೂರು ಉಂಟು, ಅದನ್ನು ಇದಕ್ಕೆ ಹಾಕಬೇಕು. ಇದು ಚೀಪ್ ಕೂಡ ಆಗ್ತದೆ ನಮಗೆ. ಅದು ಸ್ವಲ್ಪ ಇದ್ದದ್ದು ಇದಕ್ಕೆ ಹಾಕ್ತೀನಿ ನಾನು. ಇದು ಸ್ಪೂನ್ ಅದರದ್ದು. ತುಂಬ ಟೈಮ್ ಬರ್ತದೆ, ಒನ್ ಟೈಮ್ ಮಾತ್ರ ಅಲ್ಲ ಅವರು ಕುಡಿಯೋದು. ಮಾರ್ನಿಂಗ್ ಮಾತ್ರ ಮಿಲ್ಕ್ ಪೌಡರಲ್ಲಿ ಮಾಡಿ ಕೊಡೋದು, ಮತ್ತು ಬೇರೆ ಟೈಮಿಗೆ ಕುಡಿದಾದರೆ ಬ್ಲ್ಯಾಕ್ ಟೀಯೇ ಕುಡಿದವರು ನೋಡಿ. ಇದು ಡಬ್ಬ ಖಾಲಿ ಆಯಿತು, ಏನು ಮಾಡೋದು? ಬೇಕಾ ನಿಮಗೆ ಯಾರಿಗಾದರೆ? ಡಬ್ಬ ಎಲ್ಲ ಕಲೆಕ್ಟ್ ಮಾಡಿದ್ದು ತುಂಬ ಉಂಟು, ಬೇಕಾದವರು ಬನ್ನಿ ಪಾರ್ಸೆಲ್ ಮಾಡುವ. ಡಬ್ಬ ಬೇಕು ಹೇಳ್ತೀರಲ್ಲ ನೋಡಿ, ಇದು ಕೂಡ ಉಂಟು ಡಬ್ಬ. ಏನು ಮಾಡ್ತೀರಿ ಇದರಲ್ಲಿ? ಡಬ್ಬೆಲ್ಲ ಕೆಲವಿದೆ, ಇದನ್ನೇನು ಬಿಸಾಡೋದು ಉಂಟು. ಇನ್ನು ಬಿಸಾಡ್ತೇನೆ. ಇದು ಬೇಕಾದರೆ ಹೇಳಿ, ಇಡ್ತೇನೆ ನಿಮಗೆ ಡಬ್ಬ. ಇದೆಂತ ಮಾಡೋದು? ಇನ್ನು ಬಿಸಾಡೋದು ಜಾಗ ಇಲ್ಲ ಮಾರ. ಇದು ಡಬ್ಬ ಎಲ್ಲ ಇಟ್ಟು ಜಾಗ ಇಲ್ಲ, ಎಲ್ಲ ರಾಶಿ ಬಿದ್ದಿದೆ. ಚಿಕ್ಕದಲ್ಲ, ಕಿಚನ್ ಚಿಕ್ಕದಲ್ಲ. ಮತ್ತು ಹೇಗಾಯಿತು? ಕುಡೀರಿ, ಸ್ಮೂದಿ ಮಾಡಿ ಕುಡೀರಿ, ಜ್ಯೂಸ್ ಮಾಡಿ ಕುಡೀರಿ, ಮಿಲ್ಕ್ ಪೌಡರಲ್ಲಿ ಟೀ ಕುಡೀರಿ. ಹಣ ಉಳಿಸಿ. ಮಿಲ್ಕ್ ಪೌಡರ್ ತನ್ನಿ, ಸ್ವಲ್ಪ ಹಣ ಸೇವಿಂಗ್ ಮಾಡಿ. ಹಣ ಸೇವಿಂಗಿಗೆ ಅಂತ ಅಲ್ಲ ಮಾರೆ ನೀವು, ಮತ್ತು ಎಂತೆಂತ ಹೇಳಬೇಡಿ. ಹಣ ಸೇವಿಂಗಿಗೆ ಅಂತ ಅಲ್ಲ. ಮಿಲ್ಕ್ ಅಂದರೆ ಗಡಿ ಹೋಗಿ ತರಬೇಕು ಖಾಲಿ ಆದಮೇಲೆ, ಮತ್ತು ಅದು ಜಾಸ್ತಿ ತಂದರೆ ಎಕ್ಸ್ಪೈರ್ ಎಲ್ಲ ಆಗೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಬಾಯ್. ಡಬ್ಬ ಬೇಕಾದರೂ ಹೇಳಿ, ಡಬ್ಬ ಇಡ್ತೇನೆ. ಬಾಯ್.